ಆ ಊರಿನ ಜನತೆ ತಮ್ಮ ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸಕ್ಕೆ ಹೋದ್ರೆ ನೀರಿಲ್ಲ, ನೀರು ಬೇಕು ಅಂತ ಮನೆಯಲ್ಲಿ ಉಳಿದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ. ದಿನದ 24 ಗಂಟೆ ನೀರು ಸರಬರಾಜಾಗ್ತಾ ಇದ್ದ ಆ ಊರಲ್ಲಿ ಇದೀಗ ದಿನಕ್ಕೆ ಕೇವಲ 1 ಗಂಟೆ ಮಾತ್ರ ನೀರು ಸರಬರಾಜಾಗ್ತಾ ಇದೆ. ಇದರಿಂದಾಗಿ ಇಲ್ಲಿನ ಜನತೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಷ್ಟಕ್ಕೂ ಆ ಊರು ಯಾವುದು, ಅವರ ಸಮಸ್ಯೆಗೆ ಕಾರಣವೇನು, ಈ ವರದಿ ನೋಡಿ. ಇದು ಕಾರ್ಕಳ ತಾಲೂಕಿನ ಕುಕ್ಕುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಕ್ರೆ ದೇವರಗುಡ್ಡ ಕಾಲೋನಿ ನಿವಾಸಿಗಳ ಅಳಲು. ನಕ್ರೆ ಭಾಗದ 5 ಸೆನ್ಸ್ ಕಾಲೋನಿ, ದೇವರಗುಡ್ಡ ಕಾಲೋನಿ, ಹೀಗೆ ನಕ್ರೆ ಪರಿಸರದ ನಿವಾಸಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿನ 200ಕ್ಕೂ ಅಧಿಕ ಮನೆಗಳಿಗೆ ನೀರು ಪೂರೈಸಲು ಇರುವುದು 1 ಕೊಳವೆ ಬಾವಿ, 1 ಪಂಪ್ ಸೆಟ್, 1 ಟ್ಯಾಂಕ್ ಮಾತ್ರ. ನೀರು ಪೂರೈಕೆಯಲ್ಲಿ ಇದೀಗ ಅಡಚಣೆಯಾಗ್ತಾ ಇದೆ. ಶಿಥಿಲ ಟ್ಯಾಂಕ್ ಸೋಡ್ತಾ ಇರುವ ಪರಿಣಾಮ ಪಂಪ್ನಿಂದ ನೇರ ಪೈಪ್ಗಳಿಗೆ ಸಂಪರ್ಕವನ್ನು ನೀಡಲಾಗಿದೆ. 60 ರಿಂದ 70 ಮನೆಗಳಿಗಷ್ಟೇ ಟ್ಯಾಂಕ್ನಿಂದ ನೀರು 1 ಗಂಟೆಯಷ್ಟೇ ನೀರು ಹರಿಸಲಾಗುತ್ತೆ. ಉಳಿದೆಡೆ ಪಂಪ್ನಿಂದ ನೇರ ಸಂಪರ್ಕವಿದೆ. ನಕ್ರೆ ಭಾಗದ 40% ಕಡೆಗೆ ಇಲ್ಲಿಂದಲೇ ನೀರು ಸರಬರಾಜು ಆಗ್ತಾ ಇತ್ತು. 1 ಕೊಳವೆ ಬಾವಿ ಕಡಿಮೆ ಸಾಮರ್ಥ್ಯದ ಪಂಪ್ ಒಡೆದು ಎಲ್ಲೆಡೆ ಪೂರೈಕೆಯಾಗ್ತಾ ಇಲ್ಲ. ಟ್ಯಾಂಕ್ ಶುದ್ಧಗೊಳಿಸದೆ ವರ್ಷಗಳು ಹಿಡಿದಿದೆ. ಟ್ಯಾಂಕ್ ಸ್ವಚ್ಛಗೊಳಿಸಲು ಟ್ಯಾಂಕ್ನಿಂದ ನೀರು ತೊಳೆದು ಹೊರಬಿಡುವ ಪೈಪ್ ಬ್ಲಾಕ್ ಆಗಿ ನೀರು ಹೊರಗೆ ಹೋಗ್ತಾ ಇಲ್ಲ. ವರ್ಷಾನುಗಟ್ಟಲೆ ಟ್ಯಾಂಕ್ ತೊಳೆಯದೆ ನೀರು ಹರಿಸುತ್ತಲೇ ಇರುವುದರಿಂದ ಕೊಳಕು ನೀರು ಬಳಕೆ ಅನಿವಾರ್ಯವಾಗಿದೆ. ಅಲ್ಲದೆ ಇಲ್ಲಿನ ಕೆಲವರು ಮಾತ್ರ ನೀರಿನ ಬಿಲ್ಲನ್ನು ಕಟ್ತಾರೆ. ಇನ್ನುಳಿದವರು ಇಲ್ಲಿಯ ಪ್ರಭಾವಿ ವ್ಯಕ್ತಿಗಳ ಪ್ರಭಾವವನ್ನು ಬಳಸಿಕೊಂಡು ಬಿಲ್ಲನ್ನು ಕಟ್ಟದೆ ನೀರನ್ನ ಕೃಷಿಗೆ ಉಪಯೋಗಿಸುತ್ತಾರೆ ಅಂತ ಇಲ್ಲಿನ ಸ್ಥಳೀಯ ನಿವಾಸಿ ಜೈಶಂಕರ್ ಮಾಧ್ಯಮದವರೊಂದಿಗೆ ಹೇಳಿದರು. ನಿರ್ಲಕ್ಷ್ಯ ವಹಿಸ್ತಾರೆ ನಮ್ಮ ಪಿಡಿಒ ಆಫೀಸರ್. ಕೇಳಿದ ಕೂಡಲೇ ನೀವು ಹೋಗಿ ಮನೆ ಹೋಗಿ ಉದ್ಯೋಗ ಖಾತ್ರಿಯಲ್ಲಿ ಬೇಕಾದಂಥ ಯೋಜನೆಗಳುಂಟು, ಅದರಲ್ಲಿ ನೀವು ಏನಾದರೂ ಕೆಲಸ ಮಾಡಿ ನೀರಿನ ಬಗ್ಗೆ ನನ್ನಲ್ಲಿ ಹೇಳ್ಬೇಡಿ ಅಂತ ಹೇಳ್ತಾರೆ. ಹೋದ ಕೂಡಲೇ ಒಂದು ಪೈಪ್ ಹೊಡೆದು ಹೋದರೆ ಎಲ್ಲಿಯಾದರೂ ಅದಕ್ಕೂ ಕೂಡ ಕೆಟ್ಟ ವರ್ತನೆಯಿಂದ ವರ್ತಿಸ್ತಾರೆ. ನಾವು ಹೇಗೆ ನೀರು ಬಿಡಬೇಕು? ಇಲ್ಲಿ ಜನರಿಗೆ 3 ದಿವಸ ನೀರು ಸಿಗುವುದಿಲ್ಲ. ಕೇಳಿದರೆ ಗೇಟ್ ಹೋಲ್ ಹಾಕಿ ಅಂದರೆ ಅದಕ್ಕೂ ಉತ್ತರ ಇಲ್ಲ. ಇಲ್ಲಿ ಪ್ಲಂಬರ್ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಆ ಟ್ಯಾಂಕಿ ಬ್ಲಾಕ್ ಆಗಿ ಆ ಟ್ಯಾಂಕಿಯಿಂದ ಬರುವಂಥ ನೀರು, ಹೊಲಸು ನೀರನ್ನು ಬಿಡಲಿಕ್ಕೆ ಅಲ್ಲಿ ಟ್ಯಾಪ್ ಬ್ಲಾಕ್ ಆಗಿದೆ. ಕ್ಲೀನ್ ಮಾಡದೆ 2 ವರ್ಷ ಆಯಿತು ಸರ್. ಇದು ಜನರ ಮನೆಗೆ ಹೋಗ್ತದೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಏನಾಗ್ತದೆ, ಎಲ್ಲರ ಮನೆ ಪೈಪ್ ಬ್ಲಾಕ್ ಆಗ್ತದೆ. ಹೀಗಿರುವಾಗ ಇದರಲ್ಲಿ ಹೇಗೆ ನಾವು ನೀರು ಬಿಡಬೇಕಂತ ನೀವೇ ಯೋಚನೆ ಮಾಡಿ ಹೇಳಿ. ಹೇಳಿದ ಕೂಡಲೇ ಮೆಂಬರ್ನವರೆಲ್ಲ ಹೇಳ್ತಾರೆ, ನೀರು ಬಿಡುವವನಿಗೆ ಹೇಳಿ, ನೀರು ಬಿಡುವವನಿಗೆ ಹೇಳಿ ಅಂತ ಹೇಳ್ತಾರೆ. ಮೆಂಬರ್ನವರು ಯಾರೂ ಮಾತನಾಡೋದಿಲ್ಲ ಈ ಬಗ್ಗೆ. ನಾವು ಅಥವಾ ಏನಾದರಲ್ಲಿ ಅಡಚಣೆಗಳು ಬಂದರೆ ಪಂಚಾಯತಿಗೆ ಹೋದರೆ ಪಂಚಾಯತ್ ಗಮನಕ್ಕೆ ತಂದರೆ ಅವರು ಮಾತನಾಡುವುದಿಲ್ಲ. ಹಾಗಾದರೆ ಯಾವ ರೀತಿ ನಾವು ಇಲ್ಲಿ ಕೆಲಸ ಮಾಡಬೇಕು? ಇದಕ್ಕೆ ಉತ್ತರ ನೀವೇ ಕೊಡಬೇಕು ಸರ್. ಈಗಾಗಲೇ ಈ ಟ್ಯಾಂಕ್ ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲಿದೆ. ಇದರ ಪಕ್ಕದಲ್ಲಿ ಆಟದ ಮೈದಾನವಿದ್ದು ಅಪಾಯದ ಭೀತಿ ಎದ್ದು ಕಾಣ್ತಾ ಇದೆ. ಹೊಸ ನೀರಿನ ಟ್ಯಾಂಕ್ ನಿರ್ಮಾಣದ ಬಗ್ಗೆ ನಿರಂತರ ಹೋರಾಟವನ್ನು ನಡೆಸಿದ್ದೇವೆ. ನಕ್ರೆ ಭಾಗದ ನೀರಿನ ಸಮಸ್ಯೆ ಬಗೆಹರಿಯದಿದ್ರೆ ಪಂಚಾಯತ್ ಮುಂದೆ ಶೀಘ್ರ ಧರಣಿ ನಡೆಸಲಾಗುವುದು ಅಂತ ಸಾಮಾಜಿಕ ಕಾರ್ಯಕರ್ತ ಅಣ್ಣಪ್ಪ ನಕ್ರೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅಂದಿನಿಂದಲೂ ಕೂಡ ನಾವು ಇದಕ್ಕೆ ಮನವಿಯನ್ನು ಮಾನ್ಯ ಪಂಚಾಯತ್ ಅಧ್ಯಕ್ಷರ ಮುಖಾಂತರ ಪಿಡಿಒ ಅವರಿಗೆ ಮನವಿ ಮಾಡಿ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಸ್ಪಂದಿಸಲಿಲ್ಲ. ತದನಂತರ 16ನೇ ಇಸ್ವಿಯಲ್ಲಿ ಪಂಚಾಯತ್ನ ಸಭೆಯಲ್ಲಿ ನಾವು ಈ ಒಂದು ಅರ್ಜಿಯನ್ನು ಕೊಟ್ಟಾಗ ಅದನ್ನು ಜಿಲ್ಲಾ ಪಂಚಾಯತಿಗೆ ಶಿಫಾರಸು ಮಾಡಿ ಕಳಿಸಿ ಕೂಡ ಈಗ 16ನೇ ಇಸ್ವಿಗೆ ಕಳಿಸಿ ಆಗಿದೆ. ಈಗ 23ನೇ ಇಸ್ವಿ ಇಷ್ಟರವರೆಗೆ ಇದರ ಬಗ್ಗೆ ಒಂದು ಹೊಸ ಟ್ಯಾಂಕಿಯ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಆ ಹೊಸ ಟ್ಯಾಂಕಿಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಪಂಚಾಯತಿನಿಂದ ನಮಗೆ ಒಂದು ಪತ್ರ ಮುಖೇನ ನಮಗೆ ಕೊಟ್ಟಿದ್ದಾರೆ. ಇದು ಕೊಟ್ಟು ಈಗ 16ನೇ ಇಸ್ವಿಗೆ ಕೊಟ್ಟಿದ್ದಾರೆ. ಈಗ ಈ ವರ್ಷ 23ನೇ ಇಸ್ವಿ ಇದು ನಡೀತಾ ಉಂಟು. ಇದಕ್ಕೆ ಇಷ್ಟರವರೆಗೆ ಮುಕ್ತಿಯೊಂದು ಇಲ್ಲ. ಅದಲ್ಲದೆ ಇಲ್ಲಿ ನೀರಿನ ಸಮಸ್ಯೆಗಳು ಬಂದಾಗ ನಾವು ನೀರನ್ನು ಬಿಡುವ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಹೇಳ್ತಾರೆ ಹಲವಾರು ಸಮಸ್ಯೆಗಳಿವೆ, ನಮಗೆ ಪೈಪ್ಲೈನ್ ಹೊಡೆದಿದೆ, ಆ ಪೈಪ್ಲೈನಿಗೆ ಪಂಚಾಯತ್ನ ಯಾವುದೇ ಅನುದಾನ ಕೊಡೋದಿಲ್ಲ, ನೀವು ಕೈಯನ್ನು ಹಾಕಿ ನೀರು ಬಿಡಬೇಕಂತ ಪಂಚಾಯತ್ನ ಪಿಡಿಒ ಅವರು ದುಂದುವರ್ತನೆಯನ್ನು ಮಾಡ್ತಾರೆ. ಅಲ್ಲದೆ ಪ್ರತಿ ಗ್ರಾಮ ಸಭೆಯಲ್ಲಿ ಕೂಡ ಬೇಡಿಕೆಯನ್ನು ಇಟ್ಟಿದ್ದೇನೆ, 2-3 ಸ್ಪೇರ್ ಪಂಪನ್ನು ತಾವು ಪಂಚಾಯತ್ನಲ್ಲಿ ಇಡಬೇಕು. ಯಾಕಂತ ಹೇಳಿದ್ರೆ ಒಂದು ವೇಳೆ ಒಂದು ಪಂಪ್ ಹಾಳಾದರೆ ತಕ್ಷಣ ಸಾರ್ವಜನಿಕರ ನೀರು ಒದಗಿಸುವಂಥ ಒಂದು ವ್ಯವಸ್ಥೆಯನ್ನು ಕಂಟಿನ್ಯೂ ಆಗಿ ಮಾಡುವಂಥ ವ್ಯವಸ್ಥೆಗಾಗಿ 2 ಸ್ಪೇರ್ ಪಂಪನ್ನು ಇಡಬೇಕಂತ ಹೇಳಿದ್ದೀನಿ. ಆದರೆ ಇಲ್ಲಿ ಪಂಪ್ ಹಾಳಾದರೆ 15 ದಿವಸ ತನಕ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿ ಸ್ಪೇರ್ ಪಂಪನ್ನು ಅಲ್ಲಿ ಪಂಚಾಯತ್ನ ಇಡುವುದಿಲ್ಲ. ಅಲ್ಲದೆ ಈ ಒಂದು ಹೊಸ ಟ್ಯಾಂಕಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆಯವರು
ಕಾರ್ಯಕ್ರಮ ಹಾಕೊಂಡು ಅದನ್ನು ಮಾಡಬೇಕಾಗುತ್ತೆ. ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಪ್ರಸ್ತಾವನೆ ಕಳಿಸಿ ಹೊಸ ಟ್ಯಾಂಕಿಯನ್ನು ನಿರ್ಮಾಣ ಮಾಡಲಿಕ್ಕೆ ಆದೇಶವನ್ನು ಪಡ್ಕೊಳ್ಬೇಕು, ಮಾಡಿಸಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಪಂಚಾಯತ್ನಲ್ಲಿ ಧರಣಿ ಕೂತಾದರೂ ಈ ಒಂದು ಸಾರ್ವಜನಿಕವಾಗಿ ತೊಂದರೆ ಆಗಿರುವಂಥ ಟ್ಯಾಂಕಿಯನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಧರಣಿ ಕೂತ್ಕೊಳ್ಬೇಕಾಗುತ್ತೆ ಇಷ್ಟೇ. ಒಟ್ಟಿನಲ್ಲಿ ಈ ಭಾಗದ ಜನರ ಸಮಸ್ಯೆ ಇನ್ನಾದರೂ ಬಗೆಹರಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.